ವಿಟ್ಲದ ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಧಾರ್ಮಿಕ ಕೇಂದ್ರಗಳ ಧರ್ಮಗುರುಗಳ ನೇತೃತ್ವದಲ್ಲಿ ಜಲ ಸಂರಕ್ಷಣೆ ಮತ್ತು ಜಲ ಮರುಪೂರಣ ಹಾಗೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಾಣಿಲ ಗ್ರಾಮ ಪಂಚಾಯಿತಿ ಮತ್ತು ಪೆರುವಾಯಿ ಗ್ರಾಮ ಪಂಚಾಯಿತಿ ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಮುಚ್ಚಿರಪದವು ಫಾತಿಮಾ ಮಾತೆಯ ದೇವಾಲಯ, ಕುಕ್ಕಾಜೆ ಕಾಳಿಕಾಂಬ ಆಂಜನೇಯ ದೇವಸ್ಥಾನ, ಪೆರುವಾಯಿ ಜುಮಾ ಮಸೀದಿ, ಮಂಗಳೂರು ಅಲೋಷಿಯಸ್ ಕಾಲೇಜು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಮುಚ್ಚಿರಪದವು ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಬೋನಿಸ್ ಹಾಗೂ ಪೆರುವಾಯಿ ಜುಮಾ ಮಸೀದಿ ಧರ್ಮಗುರು ಮೊಹಮ್ಮದ್ ಶರೀಫ್ ಮದನಿಯವರು ಜೊತೆಯಾಗಿ ಮಾಣಿಲ ಕ್ಷೇತ್ರದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿ ಕೈಜೋಡಿಸಿದ್ರು. ಮಾಣಿಲ ಶ್ರೀಧಾಮ ರಸ್ತೆ, ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ರಸ್ತೆ ಬದಿ ಗಿಡ ನೆಡಲಾಯಿತು. ಮಾಣಿಲ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಕೊಳವೆ ಬಾವಿಗೆ ನೀರು ಮರುಪೂರಣ ಘಟಕ, ಪೆರುವಾಯಿ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಕೊಳವೆ ಬಾವಿಗೆ ನೀರು ಮರುಪೂರಣ ಘಟಕ ಸ್ಥಾಪಿಸಲಾಯಿತು. ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಪ್ರತಿಯೊಂದು ಧರ್ಮ ಗ್ರಂಥಗಳನ್ನು ಪ್ರೀತಿಸುವುದರಲ್ಲಿ ನಿಜವಾದ ಮಾನವೀಯ ಮೌಲ್ಯವಿದೆ. ಜಗತ್ತಿನಲ್ಲಿ ಜಲಕೊರತೆಯಿಂದ ಬಳಲ್ತಾ ಇದೆ. ಜನಜೀವನದ ಮೂಲವೆನಿಸಿದ ಜಲದ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ. ಆದರ್ಶ ಗ್ರಾಮಗಳನ್ನಾಗಿ ರೂಪಿಸುವ ಪ್ರಯತ್ನ ಪಂಚಾಯಿತಿಗಳಲ್ಲಿ ನಡೆಯಬೇಕು ಎಂದು ಹೇಳಿದರು. ಬೆಳೆ ಸಮೃದ್ಧಿಯಾಗಿ ಮಾಡಲಿಕ್ಕೆ ಕೂಡ ನೀರಿಲ್ಲದ ಪರಿಸ್ಥಿತಿ, ಎಷ್ಟೋ ಕಡೆ ನೀರಿಗೋಸ್ಕರ ನಾವೆಲ್ಲ ಬಹಳಷ್ಟು ದುರುಪಯೋಗ ಮಾಡಿಕೊಂಡಂತಹ ದುಸ್ಥಿತಿಯಿಂದ ಇದನ್ನು ಸಂರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯ ಕಾರ್ಯಕ್ರಮವನ್ನು ಇವತ್ತು ಪಂಚಾಯತ್ ಮಾಡ್ತಾ ಇರೋದು. ಮತ್ತೆ ಅದರಲ್ಲಿಯೂ ನಮ್ಮ ಪೂಜ್ಯರು ವಂದನೀಯ ವಿಶಾಲ್ ಮೋನಿಸ್ ಅವರು. ಮುಚ್ಚಿರಪದವು ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಅವರು ಮಾತನಾಡಿ, ಪಂಚಭೂತಗಳಿಗೆ ಧರ್ಮ ಭೇದವಿಲ್ಲ. ಮಾನವರ ಮೂರ್ಖತನ ಅತಿರೇಕದಿಂದಾಗಿ ಪ್ರಕೃತಿಯ ಸಮತೋಲನ ತಪ್ಪಿದ. ಪ್ರಕೃತಿ ಉಳಿಸುವ ಕಾರ್ಯಗಳು ನಡಿಬೇಕು ಎಂದರು. ನಾವು ಈ ಪಂಚಭೂತಗಳೊಂದಿಗೆ ಆಟವಾಡಲು ನಾವು ಶುರು ಮಾಡಿದ್ದೇವೆ. ಆದುದರಿಂದ ಅದರ ಪರಿಣಾಮವನ್ನು ಇಂದು ನಾವು ಅನುಭವಿಸ್ತಾವಿದ್ದೇವೆ. ಸೆಕೆಯಾಗಲಿ, ಅತಿವೃಷ್ಟಿಯಾಗಲಿ, ಈಗ ಮಳೆ ಇಲ್ಲ, ಇಂಥ ಪರಿಸ್ಥಿತಿ, ಹೀಗೆ ವಾಯುಮಾಲಿನ್ಯ, ಇಂಥ ಎಲ್ಲ ರೀತಿಯ ಪರಿಣಾಮಗಳಲ್ಲಿ ಮನುಷ್ಯನ ಜೀವನ ಕಷ್ಟವಾಗಿದೆ. ಪೆರುವಾಯಿ ಜುಮಾ ಮಸೀದಿ ಧರ್ಮಗುರು ಮೊಹಮ್ಮದ್ ಶರೀಫ್ ಮದನಿ ಮಾತನಾಡಿ, ನೀರು ಜಗತ್ತಿನ ಉಳಿವಿಗೆ ಅವಶ್ಯಕ. ನೀರು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪರಿಸರ ಉಳಿದಾಗ ನೀರು ಉಳಿಯುತ್ತೆ ಎಂದರು. ನೀರಿನ ಕೊರತೆಗೂ ಬಿಸಿಲಿನ ಧಗೆಗೂ ಮರಗಳ ಕಡುವಿಕೆ ಕಾರಣವೆಂದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದ್ದರೂ ಹೆಚ್ಚಿನವರು ಅದರ ಕುರಿತು ಮುತುವರ್ಜಿ ವಹಿಸದಿರುವುದು ಮಾತ್ರ ಖೇದಕರವಾಗಿದೆ ಎಂದು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾಣಿಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು, ಪೆರುವಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಲ್ಫ್ ಡಿಸೋಜಾ, ಸಂತ ಅಲೋಷಿಯಸ್ ಕಾಲೇಜಿನ ಕಿರಣ್, ಸಂತೋಷ್ ಮುಂತಿರೋ, ಮಾಣಿಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.